ಒಂದು ವಿಶೇಷ ಹಿಜಾಮ ಚಿಕಿತ್ಸಾ ಶಿಬಿರಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಬಂದು ಸೇರಿದಂತಹ ನನ್ನೆಲ್ಲ ಬಂಧುಗಳು, ಹಿರಿಯರು ಈ ಒಂದು ಸಭಾ ಕಾರ್ಯಕ್ರಮದ ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇಂದಿನ ಈ ಒಂದು ಹಿಜಾಮ ಚಿಕಿತ್ಸಾ ಶಿಬಿರಕ್ಕೆ ಆಗಮಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳನ್ನು ನಾನು ಪ್ರೀತಿಪೂರ್ವಕ ವೇದಿಕೆ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ ಜನಾಬ್ ಅಬ್ದುಲ್ ಗಫೂರ್ ಕುಲಾಯಿ, HRS ಸಲಹಾ ಸಮಿತಿ ಸದಸ್ಯರು, ಮಂಗಳೂರು, ಇವರನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಜನಾಬ್ ಮೊಹಮ್ಮದ್ ಅಸ್ಲಂ ಸಾಬ್, ಅಧ್ಯಕ್ಷರು, ಮದನಿ ಮಸೀದಿ, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಜನಾಬ್ ಅಬ್ದುಲ್ ಕರೀಂ ಸಾಬ್, ಅಧ್ಯಕ್ಷರು, ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಲ, ಇವರನ್ನು ನಾನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಶ್ರೀಮಾನ್ ಉದಯಗಟ್ಟಿ, ಸಾಮಾಜಿಕ ಕಾರ್ಯಕರ್ತರು, ತಮ್ಮನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಜಮಾಲುದ್ದೀನ್ ಪಿಲಾರ್, ದಯವಿಟ್ಟು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿ ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಹಿಜಾಮ ಚಿಕಿತ್ಸಾ ಶಿಬಿರಕ್ಕೆ ಶಿಬಿರವನ್ನು ನಡೆಸಿಕೊಡಲು ಬಂದಂತಹ ಎಲ್ಲ ಡಾಕ್ಟರ್ಸ್ಗಳನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಡಾಕ್ಟರ್ ಬಸವರಾಜ್ ಶಿರೂರ್, ಅದೇ ರೀತಿ ಡಾಕ್ಟರ್ ಉನೈಸ್ ಮೊಹಮ್ಮದ್, ಡಾಕ್ಟರ್ ಮೊಹಮ್ಮದ್ ನಯೀಮ್, ಡಾಕ್ಟರ್ ಫಾತಿಮಾ ಆಸಿಫ್, ಡಾಕ್ಟರ್ ಯಶ್ವಿತಾ, ಡಾಕ್ಟರ್ ಮುಬೀನಾ, ಡಾಕ್ಟರ್ ಅಶ್ಫಿಯಾ, ಅದೇ ರೀತಿ ಡಾಕ್ಟರ್ ನೂರ್ ನಿಸಾ, ಎಲ್ಲ ಡಾಕ್ಟರ್ಸ್ಗಳನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಬಂದಂತಹ ಸರ್ವ ಬಂಧುಗಳು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಕಾರ್ಯಕ್ರಮದ ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾತಿಗಾಗಿ ನಾನು ಅಹ್ಮದ್ ಶರೀಫ್, ಸಂಚಾಲಕರು, ಸಮಾಜ ಸೇವಾ ಘಟಕ ಉಳ್ಳಾಲ, ಇವರನ್ನು ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ ಆಕಿಬತು ಲಿಲ್ ಮುತ್ತಕೀನ್ ವಲಾ ಉದ್ವಾನ ಇಲ್ಲಾ ಅಲಲ್ ಝಾಲಿಮೀನ್. ಪರಮ ದಯಾಮಯನು ಕರುಣಾನಿಧಿಯಾದ ಸೃಷ್ಟಿಕರ್ತನ ನಾಮದಿಂದ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಹಾಗೂ ಹೆಸರಾಂತ ಯುನಾನಿ ವೈದ್ಯರಾದ ಹಿಜಾಮ ತಜ್ಞರು ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಇವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಡೆಯುವಂತಹ ಒಂದು ಹಿಜಾಮ ಚಿಕಿತ್ಸಾ ಶಿಬಿರ, ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯ ಅತಿಥಿಗಳೇ, ಅದೇ ರೀತಿ ಸಭಾಂಗಣದಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ದೇವನ ಶಾಂತಿ ಮತ್ತು ಕರುಣೆ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ. ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ, ಈ ಸಮಾಜ ಸೇವಾ ಘಟಕವು ಜಮಾತೆ ಇಸ್ಲಾಮಿ ಹಿಂದ್ ಇದರ ಒಂದು ಅಂಗಸಂಸ್ಥೆಯಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಈ ದೇಶದಲ್ಲಿ ಸುಮಾರು 70 ವರ್ಷಕ್ಕಿಂತಲೂ ಜಾಸ್ತಿ ಈ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ, ಅದು ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಘಟನೆಯಾಗಿದೆ. ಸಾಧಾರಣ ಧಾರ್ಮಿಕ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ವಿಚಾರ ಏನಂತ ಹೇಳಿದರೆ, ಒಂದು ಧಾರ್ಮಿಕ ಸಂಘಟನೆ ಆದರೆ ಅದು ಕೇವಲ ಒಂದು ಧರ್ಮದ ಕೆಲಸ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಧರ್ಮ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ಚಿಂತನೆ ಏನಂತ ಹೇಳಿದರೆ, ಅದು ಒಂದು ಆರಾಧನೆಗೆ ಮಾತ್ರ ಸೀಮಿತ, ಅಥವಾ ಕೆಲವು ಕಟ್ಟುಪಾಡುಗಳಿಗೆ ಮಾತ್ರ ಸೀಮಿತ, ಅಥವಾ ಎಲ್ಲಿಯಾದರೂ ಜನರಿಂದ ದೂರ ಸರಿದು ಎಲ್ಲಾದರೂ ಒಂದು ಜನವಾಸ ಇಲ್ಲದ ಪ್ರದೇಶದಲ್ಲಿ ಹೋಗಿ ತಪಸ್ಸು ಮಾಡುವುದು, ಹಾಗೆ ಆರಾಧನೆಯಲ್ಲಿ ತಲ್ಲೀನರಾಗುವುದು ಮಾತ್ರ ಧರ್ಮ ಅಂತ ಭಾವಿಸುವವರು ಕೂಡ ನಮ್ಮ ಸಮಾಜದಲ್ಲಿ
ಧಾರಾಳ ಮಂದಿ ಇದ್ದಾರೆ. ಧರ್ಮ ಅಂತ ಹೇಳಿದರೆ ಅದು ಜನರ ಕಲ್ಯಾಣಕ್ಕಾಗಿರುವಂಥದ್ದು. ಈ ಜಗತ್ತಿನಲ್ಲಿ ಧಾರ್ಮಿಕ ಬೋಧನೆಗಳನ್ನು ಕಲಿಸಲು ಹಲವಾರು ಧಾರ್ಮಿಕ ಮಹಾಪುರುಷರೆಲ್ಲ ಬಂದಿದ್ದಾರೆ. ಅವರು ಧರ್ಮದ ವಿಚಾರ ಮಾತ್ರ ತಿಳಿಸಿದಲ್ಲ, ಬದಲಾಗಿ ಸಾಮಾಜಿಕವಾಗಿ ಕೂಡ ಜನರನ್ನು ಸಂಸ್ಕರಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರವರ ಹಿಸ್ಟ್ರಿಯನ್ನು ಅಧ್ಯಯನ ಮಾಡಿದರೆ ಅವರು ಕೇವಲ ಒಂದು ಮಠಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಜನರನ್ನು ಸಂಸ್ಕರಣೆ ಮಾಡುವಂತಹ ಹಲವಾರು ಕೆಲಸಗಳನ್ನು ಅವರು ನಿರ್ವಹಿಸಿದ್ದಾರೆ. ಈ ಜಗತ್ತಿಗೆ 1 ಲಕ್ಷಕ್ಕಿಂತಲೂ ಜಾಸ್ತಿ ಪ್ರವಾದಿಗಳು ಬಂದಿದ್ದಾರೆ. ಅವರು ಎಲ್ಲರೂ ಕೇವಲ ಒಂದು ಮಸೀದಿಗ ಮಂದಿರಕ್ಕೆ ಎಲ್ಲಿಗೂ ಸೀಮಿತ ಆಗಲಿಲ್ಲ, ಬದಲಾಗಿ ದೇವನಿಗಿರುವಂತಹ ಯಾವುದೆಲ್ಲ ಹಕ್ಕುಗಳಿದೆಯೋ ಅದನ್ನೆಲ್ಲ ಸಂದಾಯ ಮಾಡಿ ಮನುಷ್ಯರ ಹಕ್ಕುಗಳನ್ನು ಕೂಡ ಅವರು ತೀರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಮಾಜಕ್ಕೆ ನಿಮ್ಮ ಸಂಬಂಧ ದೇವನೊಂದಿಗೆ ಯಾವ ರೀತಿ ಸಂಬಂಧ ಇರಬೇಕು, ಅದೇ ರೀತಿ ಮನುಷ್ಯರೊಂದಿಗೆ ಕೂಡ ಉತ್ತಮ ರೀತಿಯಲ್ಲಿ ಯಾವ ರೀತಿ ಸಂಬಂಧ ಇರಬೇಕಂತ ಕೂಡ ಅದನ್ನು ಕೂಡ ಅವರು ಕಲಿಸಿ ಕೊಟ್ಟಿದ್ದಾರೆ ನಮಗೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ನಾವು ನೋಡಿದರೆ, ಪ್ರವಾದಿಯವರು ಯಾವ ರೀತಿ ನಿಮ್ಮ ದೇವನೊಂದಿಗೆ ಯಾವ ರೀತಿ ನಿಮ್ಮ ಸಂಬಂಧ ಇರಬೇಕು, ಅದು ಆರಾಧನೆ ಆಗಿರಲಿ, ಉಪವಾಸ ಕರ್ಮ ಆಗಿರಲಿ, ಹಜ್ ಆಗಿರಲಿ, ಉಮರ ಆಗಿರಲಿ, ಅದೇ ರೀತಿ ಯಾವುದೆಲ್ಲ ಆರಾಧನೆಗೆ ಸಂಬಂಧಪಟ್ಟ ವಿಷಯ, ಅದೇ ರೀತಿ ಅವರು ವ್ಯಾಪಾರದಲ್ಲಿ ಆ ಸಮಾಜದಲ್ಲಿ ವಂಚನೆ ಮಾಡುವವರ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ವ್ಯಾಪಾರದಲ್ಲಿ ವಂಚನೆ ಮಾಡುವವರು ನನ್ನ ಸಮುದಾಯದಲ್ಲಿ ಸೇರಿದವನಲ್ಲ ಅಂತ ಹೇಳಿದ್ದಾರೆ ಅವರು. ಅದೇ ರೀತಿ ಅಕ್ರಮವಾಗಿ ನೀರನ್ನು ತಡೆದಿರಿಸುವವನಿಗೆ ಪರಲೋಕದಲ್ಲಿ ಕಠಿಣವಾದ ಶಿಕ್ಷೆ ಇದೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಕ್ರಮವಾಗಿ ಆಹಾರ ವಸ್ತುಗಳನ್ನು ಅಕ್ರಮ ದಾಸ್ತಾನು ಮಾಡುವವರ ಬಗ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಸಮಾಜದಲ್ಲಿರುವ ದುರ್ಬಲರ ಬಗ್ಗೆ ಅವರು ಮಾತಾಡಿದ್ದಾರೆ. ಸಮಾಜದಲ್ಲಿರುವಂತಹ ವಿಧವೆಯರ ಬಗ್ಗೆ ಮಾತಾಡಿದ್ದಾರೆ. ಸಮಾಜದಲ್ಲಿರುವಂತಹ ಅನಾಥರ ಬಗ್ಗೆ ಮಾತಾಡಿದ್ದಾರೆ. ಅದೇ ರೀತಿ ಹೊಟ್ಟೆ ತುಂಬ ಉಂಡು ಮಲಗುವವನು ನೆರೆಕರೆಯಲ್ಲಿ ಹಸಿವಿರುವವನಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವವನು ನನ್ನ ಸಮುದಾಯದವನು ಅಲ್ಲ ಅಂತ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಎಲ್ಲ ಪ್ರವಾದಿಗಳು ಕೂಡ, ಪ್ರವಾದಿ ಲೂತ್ ಅವರ ಚರಿತ್ರೆಯನ್ನು ನಾವು ನೋಡಿದರೆ ಅವರು ಕೂಡ ಆ ಸಮಾಜದಲ್ಲಿ ಏನು ಸಲಿಂಗ ಕಾಮಿತ ಅದರ ಬಗ್ಗೆ ಅವರು ಮಾತಾಡಿದ್ದಾರೆ. ಪ್ರವಾದಿ ಸುಹೈಬ್ ಅವರು ಆ ಸಮಾಜದಲ್ಲಿ ತೂಕದಲ್ಲಿ ಮತ್ತು ಅಳತೆಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಮಾತಾಡಿದ್ದಾರೆ. ಅವರು ಎಲ್ಲಿ ಹೋಗಿ ಮಸೀದಿ ಮೂಲೆಯಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಅವರೊಂದು ಮೂಲೆಯಲ್ಲಿ ತಪಸ್ಸಿಗೆ ಕುತ್ಕೊಳ್ಳಿಲ್ಲ, ಬದಲಾಗಿ ಏನು ದೇವನೊಂದಿಗೆ ಏನು ಆರಾಧನೆಯಲ್ಲಿ ತಲ್ಲೀನರಾಗಿದ್ದರೆ ಅದೇ ರೀತಿ ಅಲ್ಲಿರುವಂತಹ ಸಾಮಾಜಿಕ ಕೆಡುಕುಗಳ ವಿರುದ್ಧ ಕೂಡ ಮಾತಾಡಿದ್ದಾರೆ. ಪ್ರವಾದಿಯವರು ಜನರಿಗೆ ಆರೋಗ್ಯದ ಮಾಹಿತಿಗಳನ್ನು ಕೂಡ ತುಂಬಾ ಉತ್ತಮ ರೀತಿಯಲ್ಲಿ ನೀಡಿದ್ದಾರೆ. ಯಾವತ್ತು ಕೂಡ ನೀವು ಆಹಾರ ಸೇವಿಸುವಾಗ ನಿಮ್ಮ ಹೊಟ್ಟೆಯನ್ನು 3 ವಿಭಾಗಗಳಾಗಿ ಮಾಡಬೇಕಂತ ಹೇಳಿದ್ದಾರೆ. ಒಂದು ಆಹಾರಕ್ಕೆ, ಮತ್ತೊಂದು ನೀರಿಗೆ, ಮತ್ತೊಂದು ಗಾಳಿಗೆ. ಹೊಟ್ಟೆ ತುಂಬ ತಿನ್ಬೇಡಿ ಅಂತ ಹೇಳಿದ್ದಾರೆ, ಯಾಕಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದಂತ. ಎಲ್ಲಾ ವಿಚಾರಗಳನ್ನು ಕೂಡ ಧರ್ಮ ನಮಗೆ ಕಲಿಸಿಕೊಟ್ಟಿದೆ. ಆದರೆ ನಾವು ಧರ್ಮವನ್ನೊಂದು ಸೀಮಿತ ಪರಿಧಿಯೊಳಗೆ ಮಾತ್ರ ಇಟ್ಟು ಬಿಟ್ಟಿದ್ದೇವೆ ನಾವು. ಆದ ಕಾರಣ ಜಮಾತೆ ಇಸ್ಲಾಮಿ ಹಿಂದೆ ಈ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಇದರ ಒಂದು ಅಂಗಸಂಸ್ಥೆಯಾದಂತಹ ಸಮಾಜ ಸೇವಾ ಘಟಕ ಈ ಸಮಾಜದಲ್ಲಿ ಹಲವಾರು ಜನಪರ ಕೆಲಸಗಳನ್ನು ಕೂಡ ನಿರ್ವಹಿಸುತ್ತಾ ಬಂದಿದೆ. ಇದರ ಹಲವಾರು ವಿಭಾಗಗಳಿದೆ. ಮಹಿಳಾ ವಿಭಾಗ ಇದೆ, ಪುರುಷರ ವಿಭಾಗ ಇದೆ, ಅದೇ ರೀತಿ ಯುವಕರ ವಿಭಾಗ ಇದೆ, ಯುವತಿಯರ ವಿಭಾಗ ಇದೆ, ಮಕ್ಕಳ ವಿಭಾಗ ಇದೆ, ವಿದ್ಯಾರ್ಥಿಗಳ ವಿಭಾಗ ಇದೆ. ಅದೇ ರೀತಿ HRS ಅಂತ ಒಂದು ವಿಭಾಗ ಇದೆ, ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಅಂತ. ಇಲ್ಲಿ ಯಾವುದಾದ್ರೂ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಅಥವಾ ಯಾವುದಾದ್ರೂ ವಿಕೋಪಕ್ಕೆ ಒಳಪಟ್ಟಾಗ ಅಲ್ಲಿಗೆ ನಮ್ಮ ಕಾರ್ಯಕರ್ತರು, HRSನ ಕಾರ್ಯಕರ್ತರು ತಕ್ಷಣ ಅಲ್ಲಿಗೆ ಸ್ಪಂದನೆ ಮಾಡಿ ಅಲ್ಲಿ ಏನಾದರೂ ಒಂದು ನೆರೆ ಹಾವಳಿ ಆಗಿದ್ದರೆ ಅಲ್ಲಿಗೆ ಹೋಗಿ ಅದಕ್ಕೆ ಬೇಕಾದಂಥ ಪರಿಹಾರ ಕೊಡುವಂಥದ್ದು. ಬೆಂಕಿ ಅವಘಡ ಸಂಭವಿಸಿದಾಗ ಅಲ್ಲಿಗೆ ಹೋಗಿ ಅದಕ್ಕೆ ಬೇಕಾದಂತಹ ಕೆಲಸ ನಿರ್ವಹಿಸುವುದು. ಅದೇ ರೀತಿ ಇನ್ನಿತರ ಭೂಕಂಪದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ತಕ್ಷಣ ಅಲ್ಲಿಗೆ ಹೋಗಿ ಆ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುವಂಥ. ಇದಕ್ಕಾಗಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಅಂತ ಒಂದು ವಿಭಾಗವೇ ಜಮಾತೆ ಇಸ್ಲಾಮಿ ಎಂದು ಇಲ್ಲಿ ರಚಿಸಿದೆ. ಅದೇ ರೀತಿ ಸಮಾಜ ಸೇವಾ ಘಟಕ. ಸಮಾಜ ಸೇವಾ ಘಟಕ ನಮ್ಮ ಪರಿಸರದಲ್ಲಿರುವಂತಹ ದೀನದಲಿತರು, ದುರ್ಬಲರು, ಆಹಾರಕ್ಕಾಗಿ ಪರದಾಡುವವರು ಅವರಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಕೆಲಸ. ಅದೇ ರೀತಿ ಮನೆ ಇಲ್ಲದವರಿಗೆ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂತಹ ಕೆಲಸ, ಶೌಚಾಲಯ ಇಲ್ಲದವರಿಗೆ ಶೌಚಾಲಯ ನಿರ್ಮಿಸಿಕೊಡುವಂತಹ ಕೆಲಸ, ವಿದ್ಯುತ್ ಶಕ್ತಿ ಇಲ್ಲದವರಿಗೆ ಅಂತ ಬಡವರಿಗೆ ವಿದ್ಯುತ್ ಶಕ್ತಿಯನ್ನು ಅವರಿಗೆ ಅಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಕೆಲಸ. ಅದೇ ರೀತಿ ನೀರಿಲ್ಲದಂತಹ ಪ್ರದೇಶಗಳಿಗೆ ಬಾವಿಯನ್ನು ನಿರ್ಮಾಣ ಮಾಡಿಕೊಟ್ಟ ನೀವೆಲ್ಲ ನೋಡಿರಬಹುದು. ಇಲ್ಲಿ ತುಂಬಾ ನಮ್ಮ ಚಟುವಟಿಕೆಗಳ ಒಂದು ತುಣುಕುಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ.
ಕಳೆದ ವಾರದಲ್ಲಿ ನಮ್ಮ ಇದೇ ಪ್ರದೇಶದಲ್ಲಿ ದೇರ್ಲಗಟ್ಟೆ ಬದಿಯಾರ್ ಎಂಬ ಪ್ರದೇಶದಲ್ಲಿ ಒಂದು ಬೋರ್ವೆಲ್ ನಿರ್ಮಾಣ ಮಾಡಿಕೊಟ್ಟಿದೆ. ಆ ಪ್ರದೇಶದಲ್ಲಿ ನೀರಿಗಾಗಿ ತುಂಬಾ ಪರದಾಡ್ತಿದ್ದಾರೆ. ಅಂತ ತುಂಬಾ ಬೋರ್ವೆಲ್ ನಿರ್ಮಾಣ ಕೆಲಸವನ್ನು ಈ ಘಟಕ ಮಾಡಿದೆ. ತುಂಬಾ ಬಾವಿ ನಿರ್ಮಾಣ ಮಾಡಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಸೃಷ್ಟಿಕರ್ತನ ಬಳಿ ಅತ್ಯಂತ ಪುಣ್ಯ ಸಿಗುವಂತಹ ಕೆಲಸ. ಆರಾಧನೆ ಮಾತ್ರ ಅಲ್ಲ, ಕೆಲವರಿದ್ದಾರೆ ದೇವನನ್ನು ಮೆಚ್ಚಿಸಲಿಕ್ಕೆ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ. ಆದರೆ ನೆರೆಕರೆಯಲ್ಲಿ ಏನಾದರೂ ಒಬ್ಬರು ಸಮಸ್ಯೆ ಇರುವಾಗ, ರೋಗದಲ್ಲಿ ಬಿದ್ದಾಗ, ಅಥವಾ ಅಲ್ಲಿ ಮಕ್ಕಳಿಗೆ ಏನು ವಿದ್ಯಾಭ್ಯಾಸಕ್ಕೆ ಕೊರತೆ ಆದಾಗ ಅದಕ್ಕೆ ನಾವೇನೋ ಸ್ಪಂದನೆ ಮಾಡಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಈ ರೀತಿಯಾದರೆ ಖಂಡಿತವಾಗಿ ದೇವನ ಬಳಿ ನಮ್ಮ ಯಾವುದೇ ಕರ್ಮಗಳದ್ದು ಸ್ವೀಕೃತ ಆಗುವುದಿಲ್ಲ. ನಮ್ದು ದೇವನ ಬಳಿ ಇರುವಂತಹ ಹಕ್ಕು, ಅದೇ ರೀತಿ ಮನುಷ್ಯರ ಹಕ್ಕು, ಇದನ್ನು ಎರಡನ್ನೂ ಕೂಡ ಪೂರೈಸಬೇಕಂತ ನಮಗೆ ಇಸ್ಲಾಂ ಧರ್ಮ ಕೂಡ ಕಲಿಸಿಕೊಡ್ತದೆ. ಆದ ಕಾರಣ ಇದೇ ವಿಷನ್ ಸೆಂಟರ್ ಅಲ್ಲಿ ಕಳೆದ ತಿಂಗಳು ಫೆಬ್ರವರಿಯಲ್ಲಿ ಇಲ್ಲಿ ಒಂದು ಯುನಾನಿ ವೈದ್ಯಕೀಯ ಶಿಬಿರವನ್ನು ನಡೆಸಿದ್ದೇವೆ. ನಾವು ಸಾಧಾರಣ 150ಕ್ಕಿಂತಲೂ ಜಾಸ್ತಿ ಜನ ಅದರ ಪ್ರಯೋಜನ ಪಡೆದರು. ಅದೇ ರೀತಿ ಅದೇ ನಮ್ಮ ಹೆಸರಾಂತ ಡಾಕ್ಟರ್ ಜಾಹಿದ್ ಹುಸೇನ್ ಅವರ ನೇತೃತ್ವದಲ್ಲಿ ಇಂದು ಹಿಜಾಮಾ ಕ್ಯಾಂಪ್ ಕೂಡ ನಡೀತಾ ಇದೆ. ಬಂಧುಗಳು ತಾವೆಲ್ಲರೂ ಕೂಡ ಈ ಹಿಜಾಮಾ ಕ್ಯಾಂಪ್ನ ಸಂಪೂರ್ಣವನ್ನು ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮದ ಸ್ವಾಗತ ಭಾಷಣದ ಜವಾಬ್ದಾರಿಯನ್ನು ನೀಡಲಾಗಿದೆ. ಪ್ರಥಮವಾಗಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಜನಾಬ್ ಅಬ್ದುಲ್ ಗಫೂರ್ ಕುಲಾಯಿ HRS ಸಲಹಾ ಸಮಿತಿ ಸದಸ್ಯರಾಗಿದ್ದಾರೆ. ಇವರನ್ನು ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜಮಾತೆ ಇಸ್ಲಾಮಿ ಸಮಾಜ ಸೇವೆ ಘಟಕದಿಂದ ಅವರನ್ನು ಆರ್ಥಿಕವಾಗಿ ನಾನು ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಮೊಹಮ್ಮದ್ ಅಸ್ಲಂ ಅಧ್ಯಕ್ಷರು ಮದನಿ ಮಸೀದಿ ಪಿಲಾರ್, ನಮ್ಮ ಸ್ಥಳೀಯ ಮಸೀದಿಯಾಗಿದೆ. ಇವರನ್ನು ಕೂಡ ಇಂದಿನ ಈ ಶಿಬಿರಕ್ಕೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಜನಾಬ್ ಅಬ್ದುಲ್ ಕರೀಂ ಸ್ಥಾನೀಯ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಉಲ್ಲಾಲ, ಇವರನ್ನು ಕೂಡ ಇಂದಿನ ಈ ಶಿಬಿರಕ್ಕೆ ನಾನು ಆರ್ಥಿಕವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ಜಮಾಲ್ ಪಿಲಾರ್ ಕಾರ್ಯದರ್ಶಿ ಜಮಾತೆ ಇಸ್ಲಾಮಿ ಪಿಲಾರ್, ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮಾನ್ ಉದಯಗಟ್ಟಿ ಸಾಮಾಜಿಕ ಕಾರ್ಯಕರ್ತರು, ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ಅವರು ಬರ್ತಾರೆ, ನಮ್ಮ ಆತ್ಮೀಯರು ಕೂಡ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕ್ಯಾಂಪನ್ನು ನಡೆಸಿಕೊಡುವಂತಹ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲ್, ಇದರ ಪ್ರಖ್ಯಾತ ಹೆಸರಾಂತ ತಜ್ಞರಾದಂತಹ ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್, ಇವರು ಹಿಜಾಮದಲ್ಲಿ ಕೂಡ ತುಂಬಾ ಹೆಸರುವಾಸಿಯಾಗಿದ್ದಾರೆ. ಅದೇ ರೀತಿ ಯುನಾನಿ ಚಿಕಿತ್ಸೆ ಕೂಡ ಅವರು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಲವಾರು ಡಾಕ್ಟರ್ಸ್ಗಳಿದ್ದಾರೆ. ಡಾಕ್ಟರ್ ಬಸವರಾಜ್ ಶಿರೂರು BA MS MD, ಅದೇ ರೀತಿ ಡಾಕ್ಟರ್ ಉನೈಸ್ ಮೊಹಮ್ಮದ್, ಡಾಕ್ಟರ್ ಮೊಹಮ್ಮದ್ ನಯೀಂ, ಡಾಕ್ಟರ್ ಫಾತಿಮಾ ಆಸಿಫ್, ಡಾಕ್ಟರ್ ಯಶ್ವಿತಾ, ಡಾಕ್ಟರ್ ಮುಬೀನಾ, ಡಾಕ್ಟರ್ ಅಶ್ಫಿಯಾ, ಡಾಕ್ಟರ್ ನೂರನ್ನಿಸಾ, ಎಲ್ಲರನ್ನು ಕೂಡ ನಾನು ಜಮಾತೆ ಇಸ್ಲಾಮಿ ಹಿಂದೂ ಸಮಾಜ ಸೇವಾ ಘಟಕ ಪಿಲಾರ್ ವರ್ತುಲದಿಂದ ನಾನು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು, ಸಹೋದರ ಸಹೋದರಿ, ಹಿರಿಯರು ಎಲ್ಲರನ್ನು ಕೂಡ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತುಂಬಾ ದಿನದಲ್ಲಿ ಇಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ನಿರ್ವಹಿಸ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಾ ನನಗೆ ಕೊಟ್ಟಂತಹ ಈ ಪ್ರಾಸ್ತಾವಿಕ, ಅದೇ ರೀತಿ ಮಾಧ್ಯಮ ಮಿತ್ರರಾದ ಹೊಸಕುರಲ್ ಆಸಿಫ್ರವರು, ಅದೇ ರೀತಿ ನಮ್ಮ ವಾರ್ತಾ ಭಾರತೀಯ ಬಶೀರ್ ಕಲ್ಕಟ್, ಹಾಗೆ ನಮಗೆ ಇಲ್ಲಿ ಮೈಕ್ ಅರೇಂಜ್ಮೆಂಟ್ ಮಾಡಿಕೊಟ್ಟಂತಹ ಹಸೈನಾರ್, ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ವಾಖಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಹಿಜಾಮಾ ಚಿಕಿತ್ಸಾ ಶಿಬಿರಕ್ಕೆ ಬಂದಂತಹ ಎಲ್ಲ ಮುಖ್ಯ ಅತಿಥಿಗಳನ್ನು, ಅದೇ ರೀತಿ ಬಂಧುಗಳನ್ನು ಬಹಳ ಚುಟುಕಾಗಿ ಸ್ವಾಗತಿಸಿದ, ಅದೇ ರೀತಿ ಪ್ರಾಸ್ತಾವಿಕ ಮಾತಿನ ಮೂಲಕ ಸ್ವಾಗತಿಸಿದ ಸಹೋದರ ಜನಾಬ್ ಅಹಮದ್ ಶರೀಫ್ ರವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಇವರು ಕಳೆದ ಹಲವಾರು ವರ್ಷಗಳಿಂದ ನಗರದ ಜಿಲ್ಲಾ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಹಿರಿಯ ವೈದ್ಯರಾಗಿ, ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ
ಅವರ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಹಲವಾರು ಕಡೆ ಲೆಕ್ಕಕ್ಕಿಂತಲೂ ಮೀರಿ ಹಲವಾರು ಗಲ್ಲಿಗಳಲ್ಲಿ ವಿಶೇಷವಾಗಿ ಉಳ್ಳಾಲದ ಹಲವಾರು ಗಲ್ಲಿಗಳಲ್ಲಿ ತಮ್ಮ ಅನೇಕ ಯುನಾನಿ ಅದೇ ರೀತಿ ಹಿಜಾಮ ಚಿಕಿತ್ಸೆಗಳನ್ನು ಶಿಬಿರಗಳನ್ನು ನಡೆಸುತ್ತಾ ಬಂದವರು. ಇವರ ಈ ನಿಸ್ವಾರ್ಥ ಸೇವೆಯನ್ನು ಗಮನಿಸಿ ಸಮಾಜ ಸೇವಾ ಘಟಕ ಉಳ್ಳಾಲ ಒಂದು ಸಣ್ಣ ರೀತಿಯ ಸನ್ಮಾನವನ್ನು ಅವರಿಗೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತದೆ. ಬಹಳ ಹೆಮ್ಮೆಯಿಂದ ಒಂದು ಸನ್ಮಾನ ಮಾಡಬೇಕೆಂದು ಅವರು ಭಾವಿಸಿದರು. ಅದರ ಭಾಗವಾಗಿ ಇಂದಿನ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ರವರಿಗೆ ಸನ್ಮಾನಿಸಲು ನಾನು ಇಂದಿನ ಮುಖ್ಯ ಅತಿಥಿಯಾದಂತಹ ಹತ್ತಿರದ ಸಾಮಾಜಿಕ ಕಾರ್ಯಕರ್ತರಾದಂತಹ ಶ್ರೀಮಾನ್ ಉದಯ ಗಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಾವು ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಅವರಿಗೆ ಈ ಒಂದು ಗೌರವ ಸೂಚಕ ಸ್ಮರಣಿಕೆಯನ್ನು ನೀಡುವ ಮುಖಾಂತರ ಸನ್ಮಾನಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಸಂಘಟನೆ ಬಗ್ಗೆ ವಿವರಣೆ ನೀಡಲಾಯಿತು. ಬಹಳಷ್ಟು ರೀತಿಯ ವೈದ್ಯಕೀಯ ಶಿಬಿರಗಳನ್ನು ಇವರು ಈಗಾಗಲೇ ಮಾಡಿರುತ್ತಾರೆ. ಬಹುಶಃ ಹಿಜಾಮ ಚಿಕಿತ್ಸಾ ಶಿಬಿರ ಇದು ಮೊದಲ ಪ್ರಯೋಗ ಎಂದು ಭಾವಿಸುತ್ತೇನೆ ನಾನು. ಇಲ್ಲಿ ನೆರೆದಿರುವ ಫಲಾನುಭವಿಗಳು ಸಾಧಾರಣ ಈ ಚಿಕಿತ್ಸೆಯ ಬಗ್ಗೆ ತಿಳಿದಿರಬಹುದು, ಕೆಲವರು ತಿಳಿಯದೇ ಇರಬಹುದು. ಈ ಚಿಕಿತ್ಸೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಲು ಬಯಸ್ತೇನೆ. ಈ ಹಿಜಾಮ ಚಿಕಿತ್ಸೆ ಯಾವ ರೀತಿಯಲ್ಲಿ ಲೋಕದಲ್ಲಿ ವಿವಿಧ ರೀತಿಯ ಚಿಕಿತ್ಸೆಗಳಿವೆಯೋ ಆ ಚಿಕಿತ್ಸೆಗಳ ಒಂದು ಭಾಗವಾಗಿದೆ ಹಿಜಾಮ ಚಿಕಿತ್ಸೆ. ನಮ್ಮ ದೇಶದಲ್ಲಿ ಈ ಅಲೋಪತಿಕ್ ಚಿಕಿತ್ಸೆ ಅಲ್ಲದೆ ಹಲವಾರು ಚಿಕಿತ್ಸೆಗಳಿವೆ. ಅವುಗಳಲ್ಲಿ ಪ್ರಸಿದ್ಧವಾದ ಚಿಕಿತ್ಸಾ ಪದ್ಧತಿಗಳು ಬಹಳಷ್ಟಿವೆ. ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಈ ನಶಿಸಿ ಅಳಿದು ಹೋಗುತ್ತಿರುವ ಈ ಚಿಕಿತ್ಸೆಗಳಿಗೆ ಹೊಸ ಜೀವ ತುಂಬಿಸಲು ಆಯುಷ್ ಇಲಾಖೆ ಎಂಬ ಹೊಸ ಇಲಾಖೆಯನ್ನು ಸ್ಥಾಪಿಸಿತು. ಈ ಇಲಾಖೆಯಲ್ಲಿ ಅಲೋಪತಿಕ್ ಅಲ್ಲದೆ ಇತರ ಎಲ್ಲ ಭಾರತೀಯ ವೈದ್ಯ ಪದ್ಧತಿಗಳನ್ನು ಒಟ್ಟು ಸೇರಿಸಿ ಒಂದು ಮಿನಿಸ್ಟ್ರಿಯನ್ನು, ಒಂದು ಇಲಾಖೆಯನ್ನು ಮಾಡಲಾಯಿತು. ಅದಕ್ಕೆ ಆಯುಷ್ ಇಲಾಖೆ ಎಂದು ಹೇಳ್ತಾರೆ. ಈ ಆಯುಷ್ ಚಿಕಿತ್ಸಾ ಪದ್ಧತಿಗಳಲ್ಲಿ ಒಂದಾಗಿದೆ ಯುನಾನಿ ಚಿಕಿತ್ಸಾ ಪದ್ಧತಿ. ಎ ಅಂತ ಹೇಳಿದರೆ ಆಯುರ್ವೇದ, ವೈ ಅಂತ ಹೇಳಿದರೆ ಯೋಗ, ಯು ಅಂದರೆ ಯುನಾನಿ, ಎಸ್ ಅಂದರೆ ಸಿದ್ಧ, ಹೆಚ್ ಅಂದರೆ ಹೋಮಿಯೋಪತಿ. ಇದು 5 ಚಿಕಿತ್ಸಾ ಪದ್ಧತಿಗಳು ಭಾರತದಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂಥ ಚಿಕಿತ್ಸೆಗಳು. ಈ ಚಿಕಿತ್ಸೆಗಳಲ್ಲಿ ಒಂದಾದ ಯುನಾನಿ ಚಿಕಿತ್ಸೆಯ ಔಷಧರಹಿತ ಒಂದು ಚಿಕಿತ್ಸೆಯ ಒಂದು ಭಾಗವಾಗಿದೆ ಹಿಜಾಮ ಚಿಕಿತ್ಸೆ. ಈಗ ಸಾಮಾನ್ಯವಾಗಿ ಒಂದು ಮನುಷ್ಯ ರೋಗವನ್ನು ಅಥವಾ ಅವನಿಗೇನಾದರೂ ಅನಾರೋಗ್ಯ ಪೀಡಿತನಾದರೆ ಅವನು ವೈದ್ಯರ ಬಳಿ ಹೋಗ್ತಾನೆ. ವೈದ್ಯನ ಕೆಲಸ ಕೇವಲ ಮದ್ದು ಕೊಟ್ಟು ಅವನನ್ನು ಚಿಕಿತ್ಸೆ ಮಾಡುವುದಲ್ಲ, ಆ ರೋಗಕ್ಕೆ ಯಾವ ಕಾರಣಗಳಿವೆ ಎಂದು ಕಂಡುಹಿಡಿದು ಆ ರೋಗಕ್ಕೆ ಸರಿಯಾದ ರೀತಿಯ ಸಲಹೆ ನೀಡಿ ಔಷಧಿಗಳಲ್ಲದೆ ಬೇರೆ ಪಥ್ಯಾಹಾರವ ಬೇರೆ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಅವನಿಗೆ ಹೇಳಿಕೊಡುವುದು ವೈದ್ಯನ ಕರ್ತವ್ಯವಾಗಿದೆ. ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋದಾಗ ರೋಗದ ಕಾರಣಗಳನ್ನು ತಿಳಿದು ಆ ರೋಗ ಯಾವ ರೀತಿಯಲ್ಲಿ ಬಂದಿರಬಹುದು ಎಂದು ವೈದ್ಯರು ಕಲೆ ಹಾಕುತ್ತಾರೆ. ಅದರ ನಂತರ ಆ ವೈದ್ಯ ಅವನ ಕೆಟ್ಟ ಆಹಾರ ಪದ್ಧತಿಯಿಂದ ಬಂದಿದ್ದರೆ ಆ ವೈದ್ಯರು ರೋಗಿಗೆ ಕೆಲವು ಸಲಹೆ ಸೂಚನೆಗಳನ್ನು ಹೇಳಿ ಅವನಿಗೆ ಒಂದು ಉತ್ತಮ ಮಾರ್ಗದರ್ಶನ ನೀಡಿ ಆ ರೋಗವನ್ನು ಇಲ್ಲವಾಗಿಸುವಂಥ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಹೇಳ್ತಾರೆ ಯುನಾನಿ ಪದ್ಧತಿಯಲ್ಲಿ ಇಲಾಜ್ ಬಿಲ್ ರಿಜಾ ಅಂತ. ಇಲಾಜ್ ಬಿಲ್ ರಿಜಾ ಅಂತ ಹೇಳಿದರೆ ಪಥ್ಯ ಆಹಾರ. ಎಲ್ಲ ವೈದ್ಯ ಪದ್ಧತಿಗಳು ಸಾಧಾರಣ ಉಂಟು, ಎಲ್ಲ ವೈದ್ಯರ ಪಥ್ಯಗಳನ್ನು ಹೇಳಿಕೊಡ್ತಾರೆ. ಅದೇ ರೀತಿ ಯುನಾನಿಯಲ್ಲಾಗಲಿ, ಆಯುರ್ವೇದದಲ್ಲಾಗಲಿ, ಹೋಮಿಯೋಪತಿಯಲ್ಲಾಗಲಿ, ಸಿದ್ಧದಲ್ಲಾಗಲಿ ಎಲ್ಲ ಚಿಕಿತ್ಸೆಗಳಲ್ಲಿ ಕೂಡ ಎಲ್ಲ ಚಿಕಿತ್ಸಕರು ಕೂಡ ಈ ಪಥ್ಯೆಯನ್ನು ಎಲ್ಲಕ್ಕಿಂತ ಮೊದಲು ಹೇಳ್ತಾರೆ. ಅದಕ್ಕಿಂತ ಮೊದಲು ರೋಗಿಗಳು ಕೂಡ ಕೇಳ್ತಾರೆ, ಡಾಕ್ಟರ್ ಏನಾದರೂ ಪಥ್ಯ ಇದೆಯಾ ಅಂತ ಹೇಳಿ. ಅದೇ ರೀತಿ ಇದೊಂದು ಟ್ರೀಟ್ಮೆಂಟ್ ಒಂದು ಭಾಗವಾಗಿದೆ ಪಥ್ಯ ಆಹಾರ. ಅದಕ್ಕೆ ಹೇಳ್ತಾರೆ ಇಲಾಜ್ ಬಿಲ್ ರಿಜಾ.
ಇನ್ನು ಇಲಾಜ್ ಬಿಲ್ ಗಿಜಾ, ಪಥ್ಯ ಆಹಾರ ಮಾಡಿದ ನಂತರನೂ ಆ ರೋಗ ಶಮನ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವನಿಗೆ ಇಲಾಜ್ ಬಿಲ್ ದವಾ ಅಂತ ಹೇಳಿದರೆ ಔಷಧಿಗಳನ್ನು ಕೊಟ್ಟು ಉಪಚರಿಸುವುದು, ಪಥ್ಯದೊಂದಿಗೆ ಔಷಧಿಗಳನ್ನು ನೀಡಿ ಅವನಿಗೆ ಉಪಚರಿಸಿ ಅವನ ರೋಗವನ್ನು ಇಲ್ಲವಾಗಿಸುವುದು, ಇದಕ್ಕೆ ಇಲಾಜ್ ಬಿಲ್ ದವಾ ಅಂತ ಹೇಳ್ತಾರೆ. ಟ್ರೀಟ್ಮೆಂಟ್ ವಿತ್ ಮೆಡಿಸನ್. ಮೂರನೇದಾಗಿ ಈ ಮದ್ದು ಕೂಡ ಕೊಡ್ತಾರೆ. ಮದ್ದು ಕೊಟ್ಟು ಕೂಡ ಆ ರೋಗ ಸಂಪೂರ್ಣವಾಗಿ ಗುಣ ಆಗದೇ ಇರುವಾಗ ಇತರ ಕ್ರಮಗಳಿಗೆ ವೈದ್ಯರು ಸಲಹೆ ನೀಡ್ತಾರೆ. ಅದಕ್ಕೆ ಹೇಳ್ತಾರೆ ಇಲಾಜ್ ಬಿತ್ ತದ್ಬೀರ್ ಅಂತ ಹೇಳಿದರೆ ಔಷಧಿ ರಹಿತ ಚಿಕಿತ್ಸೆಗಳು, ಅದು ವ್ಯಾಯಾಮವಾಗಲಿ, ಫಿಸಿಯೋಥೆರಪಿ ಆಗಲಿ, ಕೈರೋಪ್ರಾಕ್ಟಿಸ್ ಆಗಲಿ, ಆಕ್ಯುಪಂಚರ್ ಆಗಲಿ, ಹಿಜಾಮ ಚಿಕಿತ್ಸೆ ಆಗಲಿ, ಮಸಾಜ್ ಆಗಲಿ, ಬೇರೆ ಏನಾದರೂ ಆಗಿರಬಹುದು. ಒಟ್ಟಿನಲ್ಲಿ ಅದು ಮದ್ದಿಲ್ಲದೆ ಚಿಕಿತ್ಸೆ ಮಾಡುವಂತಹ ಒಂದು ಕ್ರಮ. ಅದಕ್ಕೆ ಹೇಳ್ತಾರೆ ಡ್ರಗ್ಲೆಸ್ ಥೆರಪಿ ಅಂತ. ಅದನ್ನು ಅಳವಡಿಸಿ ನೋಡ್ತಾರೆ. ಆದ್ರೂ ಅವನಿಗೆ ಆ ರೋಗ ಶಮನ ಆಗದೇ ಇರುವಾಗ ಇಲಾಜ್ ಬಿಲ್ ಯದ್ ಅಂದರೆ ಶಸ್ತ್ರಚಿಕಿತ್ಸೆ, ಕೊನೆಯ ಒಂದು ಅಪೆಂಡಿಕ್ಸ್ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ಫೆಕ್ಷನ್ ಕಡಿಮೆ ಆಗಲಿಕ್ಕೆ. ಕಡಿಮೆ ಆಗದೇ ಇರುವಾಗ ಕೊನೆಗೆ ಡಾಕ್ಟರ್ ಹೇಳ್ತಾರೆ ಒಂದು ಆಪರೇಷನ್ ಮಾಡಬೇಕು ಇದಕ್ಕೂ, ಇಲ್ಲದ್ರೆ ಆಗಾಗ ಇದು ನಿಮಗೆ ತೊಂದರೆ ಕೊಡ್ತದೆ ಅಂತ ಹೇಳಿ ಕೊನೆಗೆ ಅದರದ್ದು ಪರಿಹಾರವೇ ಶಸ್ತ್ರಚಿಕಿತ್ಸೆ. ಇಂತಹ ಹಲವಾರು ಚಿಕಿತ್ಸೆಗಳು ಲೋಕದಲ್ಲಿವೆ. ಅಂತಹ ಚಿಕಿತ್ಸೆಗಳನ್ನು ಈ ಕೇಂದ್ರ ಸರ್ಕಾರವು ಒಂದು ಮಾಡಿ ನಾನ್ ಕಮ್ಯುನಿಕೇಬಲ್ NCD ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ಆ ಪ್ರೋಗ್ರಾಮ್ ಅಂಡರಲ್ಲಿ ಯೋಗ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಹಾಗೂ ಹಿಜಾಮ ಚಿಕಿತ್ಸೆಯನ್ನು ಅದು ಒಳಗೊಂಡಿದೆ. ಹಾಗೂ ಈ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೋಸ್ಕರ ಕೇಂದ್ರ ಸರ್ಕಾರವು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಆಧುನಿಕ ಆಸ್ಪತ್ರೆಗಳಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಆಯುಷ್ ಪದ್ಧತಿಗಳನ್ನು ಅಳವಡಿಸಬೇಕು, ಇದನ್ನು ಜಾರಿಗೆ ತರಬೇಕು ಹಾಗೂ ಜನಸಾಮಾನ್ಯರಿಗೂ ಇದರ ಬಗ್ಗೆ ಗೊತ್ತಾಗಬೇಕು, ಇದರ ಪ್ರಜ್ಞೆ ಗೊತ್ತಾಗಬೇಕು. ಯಾಕೆಂದರೆ ಮರೆತು ಹೋಗಿರುವಂಥ ಬಹಳಷ್ಟು ಚಿಕಿತ್ಸಾ ಪದ್ಧತಿಗಳಿವೆ. ಆ ಪದ್ಧತಿಗಳನ್ನು ಮುಖ್ಯವಾಹಿನಿಗೆ ತಂದು ಜನರಿಗೆ ಇದರಿಂದ ಆದಷ್ಟು ಜಾಸ್ತಿ ಉಪಕಾರ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿರಲಿ ಅಥವಾ ಅರ್ಬನ್ ಆಸ್ಪತ್ರೆಗಳಲ್ಲಿ, ರೂರಲ್ ಆಸ್ಪತ್ರೆಗಳಲ್ಲಿರಲಿ, ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ನೀವು ನೋಡಿದರೆ ಇಂತಹ ಒಂದು ಚಿಕಿತ್ಸಾ ಪದ್ಧತಿ ನಿಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ಬೋದು. ಈಗ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯುನಾನಿ ಚಿಕಿತ್ಸೆ ಹಾಗೂ ಯೋಗ ಮತ್ತು ನ್ಯಾಚುರೋಪತಿ ಚಿಕಿತ್ಸೆ ಇರ್ತದೆ. ಈಗ ಉಳ್ಳಾಲದಲ್ಲಿ ಯುನಾನಿ ಹಾಗೂ ಆಯುರ್ವೇದ ಚಿಕಿತ್ಸೆ ಕೂಡ ಲಭ್ಯವಿರುತ್ತದೆ. ಇದೇ ರೀತಿ ಪ್ರತಿಯೊಂದು ಚಿಕಿತ್ಸಾ ಕೇಂದ್ರಗಳಲ್ಲಿ ಕೂಡ ಆಯುಷ್ ಪದ್ಧತಿ ಯಾವುದಾದ್ರೂ ಒಂದು ಚಿಕಿತ್ಸೆಯನ್ನು ಅಳವಡಿಸಿ ಈ ಚಿಕಿತ್ಸೆಗಳನ್ನು ಮೇನ್ ಸ್ಟ್ರೀಮ್ಗೆ ತರಲಿಕ್ಕೋಸ್ಕರ ಸರ್ಕಾರ ತುಂಬ ಪ್ರಯತ್ನ ಮಾಡ್ತಾ ಇದೆ. ಅದರದ್ದೇ ಒಂದು ಫಲದ ಭಾಗವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯುನಾನಿ ವೈದ್ಯ ಪದ್ಧತಿಯು ಬಹಳಷ್ಟು ಜನರಿಗೆ ಉಪಕಾರಿಯಾಗಿದೆ ಮತ್ತು ಬಹಳಷ್ಟು ಜನರು ಇದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಈಗ ಈ ಹಿಜಾಮ ಚಿಕಿತ್ಸೆಯ ವಿಷಯದಲ್ಲಿ ಒಂದು ಸಣ್ಣ ನಾನು ಇಂಟ್ರೊಡಕ್ಷನ್ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಿಜಾಮ ಅಂತ ಹೇಳಿದರೆ ಯುನಾನಿ ವೈದ್ಯ ಪದ್ಧತಿಯ ಒಂದು ಭಾಗ ಅಂತ ನಾನು ಹೇಳಿದ್ದೇನೆ. ಈ ಹಿಜಾಮ ಚಿಕಿತ್ಸೆಯಲ್ಲಿ ಮನುಷ್ಯನ ದೇಹದ ಮೇಲೆ ಕೆಲವು ಬಿಂದುಗಳನ್ನು ಗುರುತಿಸಿ ಅಲ್ಲಿ ವಿರುದ್ಧ ರೀತಿಯಲ್ಲಿ ನೆಗೆಟಿವ್ ಪ್ರೆಷರ್ ಹಾಕಿ ಕಪ್ಸ್ಗಳನ್ನು ಅಳವಡಿಸಿ ನಮ್ಮ ದೇಹದಲ್ಲಿರುವಂತಹ ಅನುಪಯುಕ್ತ ರಕ್ತವನ್ನು ಮೇಲ್ಮೈಗೆ ಸೆಳೆದು ಆಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಆ ರಕ್ತವನ್ನು ಹೊರಗೆ ತೆಗೆಯಲಾಗ್ತದೆ. ಈ ಚಿಕಿತ್ಸೆ ನಿನ್ನೆಯ ಚಿಕಿತ್ಸೆ ಅಲ್ಲ. ಈ ಚಿಕಿತ್ಸೆಗೆ 3500 ವರ್ಷಗಳ ಇತಿಹಾಸ ಇದೆ. ಈ ಚಿಕಿತ್ಸೆ ಪುರಾಣಗಳಲ್ಲಿ ಕೂಡ ಇದರ ವಿಷಯ ಲಭ್ಯ ಇರುತ್ತದೆ. ಈ ಚಿಕಿತ್ಸೆಯನ್ನು ಪುರಾಣಗಳಲ್ಲಿ ಶೃಂಗ ಚಿಕಿತ್ಸೆ ಎಂದು ಕೂಡ ಕರೀತಿದ್ರು. ಹಳೆಯ ಋಷಿಮುನಿಗಳು ಕೂಡ, ವೈದ್ಯರು ಕೂಡ ಈ ಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ಅದು ಕೆಲವು ವಿಷಕಾರಿ ಜಂತುಗಳು ಅಥವಾ ಹಾವು ಕಚ್ಚಿದಾಗ ಇಂತಹ ಚಿಕಿತ್ಸೆಯನ್ನು ಮಾಡಿ ರಕ್ತವನ್ನು ಹೊರಗೆ ತೆಗೆಯಲಾಗ್ತಿದೆ. ಆಗ ಇಂತಹ ಆಂಟಿಡೋಟ್ಸ್ ಮತ್ತು ಬೇರೆ ಇಂಜೆಕ್ಷನ್ಸ್ ಅದು ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಲೋಕಲ್ ಎಲ್ಲಿ ನಮಗೆ ವಿಷದ ಜಂತು ಆಗಿದೆಯೋ ಅಲ್ಲಿ ಆ ಇದು ಕಪಿಂಗ್ ಥೆರಪಿ ಮಾಡಿ ರಕ್ತವನ್ನು ಹೊರಗೆ ತೆಗೆಯಲಾಗ್ತದೆ. ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂಥ ಅನುಪಯುಕ್ತ ರಕ್ತವನ್ನು ಹೊರಗೆ ತೆಗೆಯುವಂಥದ್ದು. ಇದರಲ್ಲಿ 2 ವಿಧದ ಚಿಕಿತ್ಸೆ ಇದೆ. ಒಂದು ನಾವು ರೋಗದ ಶಮನಕ್ಕೋಸ್ಕರ ಮಾಡುವಂತಹ ಹಿಜಾಮ ಚಿಕಿತ್ಸೆ, ಅದಕ್ಕೆ ಥೆರಪೆಟಿಕ್ ಹಿಜಾಮ ಅಂತ ಹೇಳ್ತಾರೆ. ರೋಗಿ ಬರ್ತಾನೆ, ಅವನಿಗೆ ಏನಾದರೂ ತೊಂದರೆ ಇದ್ದಲ್ಲಿ ಆ ತೊಂದರೆಗೆ ಅನುಗುಣವಾಗಿ ಈ ಚಿಕಿತ್ಸೆ ಮಾಡಲಾಗ್ತದೆ.
ಎರಡನೇದು ಆರೋಗ್ಯವಂತ ಮನುಷ್ಯರು ಅವನ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಅವನ ದೇಹದಲ್ಲಿರುವಂತಹ ಸ್ನಾಯುಗಳ ಸೆಳೆತ ಆಗಲಿ, ಅವನ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಅವನ ದೇಹದಲ್ಲಿರುವಂತಹ ಅನುಪಯುಕ್ತ ರಕ್ತವನ್ನು ತೆಗೆದುಹಾಕಲಿಕ್ಕೆ ಈ ಚಿಕಿತ್ಸೆಯನ್ನು ಪ್ರಾಫಿಲೆಕ್ಟಿಕಲ್ ಆಗಿ ಕೂಡ ಇದು ಮಾಡಲಾಗ್ತದೆ. ಒಟ್ಟಿನಲ್ಲಿ ಈ ಚಿಕಿತ್ಸೆಯು ಮನುಷ್ಯನಿಗೆ ಬಹಳ ಉಪಯುಕ್ತವಾದ ಒಂದು ಚಿಕಿತ್ಸೆ ಆಗಿರ್ತದೆ. ಈ ಔಷಧರಹಿತ ಚಿಕಿತ್ಸೆಗಳಲ್ಲಿ ಬಹಳಷ್ಟು ವಿಧಾನಗಳಿವೆ. ಮಸಾಜ್ ಥೆರಪಿ ಆಗಲಿ, ಬೇರೆ ಆಕ್ಯುಪಂಕ್ಚರ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ವಿಧ ವಿಧವಾದ ಚಿಕಿತ್ಸೆಗಳಿವೆ. ಈ ಹಿಜಾಮ ಚಿಕಿತ್ಸೆ ವಿಶೇಷತೆ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ರಕ್ತವನ್ನು ಶುದ್ಧೀಕರಿಸುವಂತಹ ಒಂದು ಚಿಕಿತ್ಸೆ ಆಗಿದೆ. ಮನುಷ್ಯನ ದೇಹಕ್ಕೆ ಬಹಳಷ್ಟು ಉಪಕಾರಿಯಾಗಿರುವಂತಹ ಒಂದು ಚಿಕಿತ್ಸೆ ಆಗಿದೆ. ಈ ಕೇಂದ್ರ ಸರ್ಕಾರ ಇದನ್ನು NCD ಪ್ರೋಗ್ರಾಮ್ ಅಲ್ಲಿ ಅಳವಡಿಸಲಿಕ್ಕೆ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಸಾಂಕ್ರಾಮಿಕ NCD ಅಂತ ಹೇಳಿದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಅಸಾಂಕ್ರಾಮಿಕ ರೋಗಗಳು. ಈಗಿನ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳಿಗಿಂತ ಜಾಸ್ತಿ ಅಸಾಂಕ್ರಾಮಿಕ ರೋಗಗಳು ಕೂಡ ರೋಗಗಳೇ ಮನುಷ್ಯನ ದೇಹಕ್ಕೆ ಅಪಾಯಕಾರಿಯಾಗಿದೆ. ಇದ್ದ ಹಾಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋದು, ಇದ್ದ ಹಾಗೆ BP ಜಾಸ್ತಿ ಆಗೋದು, ಇದ್ದ ಹಾಗೆ ಅವನಿಗೆ ಶುಗರ್ ಜಾಸ್ತಿ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಸ್ಟ್ರೋಕ್ ಆಗೋದು. ಯುವಕರು ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಇದರ ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಅಧಿಕ ಕೊಲೆಸ್ಟ್ರಾಲ್, ನಮ್ಮ ದೇಹದಲ್ಲಿರುವಂತಹ ಅಧಿಕ ರಕ್ತದ ಒತ್ತಡ, ನಮ್ಮ ದೇಹದಲ್ಲಿರುವಂತಹ ಅನುಪಯುಕ್ತ ಹೆಪ್ಪುಗಟ್ಟಿದ ರಕ್ತದ ಕಣಗಳು, ಇವೆಲ್ಲ ಸೇರಿ ನಮ್ಮ ಈ ಹೃದಯಕ್ಕೆ ಅಥವಾ ನಮ್ಮ ಮೆದುಳಿಗೆ ಹೋಗಿ ಅಲ್ಲಿ ತಲುಪಿದಾಗ ಅಲ್ಲಿ ಅದನ್ನು ಬ್ಲಾಕ್ ಮಾಡಿ ಇಂತಹ ಕಾಯಿಲೆಗಳು ಉದ್ಭವಿಸ್ತವೆ ಮತ್ತು ಮನುಷ್ಯನನ್ನು ನಾಶಪಡಿಸ್ತವೆ. ಆದುದರಿಂದ ಇತರ ಅಲೋಪತಿಕ್ ಚಿಕಿತ್ಸಾ ಕ್ರಮಗಳ ಜೊತೆಗೆ ಇಂತಹ ಹಿಜಾಮ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಹಾಗೂ ರಿಜುವಿನೇಟಿಂಗ್ ಥೆರಪೀಸ್ಗಳನ್ನು, ಬಹಳಷ್ಟು ಥೆರಪೀಸ್ಗಳನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗೂ ಇದು ಬಹಳ ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆ ಕೂಡ ನಡೀತಾ ಉಂಟು. ಆದುದರಿಂದ ಇಲ್ಲಿ ಸೇರಿದವರೆಲ್ಲರೂ, ಸಾಧಾರಣವಾಗಿ ನಾನು ಹಿಜಾಮ ಚಿಕಿತ್ಸೆ ವಿಷಯದಲ್ಲಿ ಹೇಳಿರ್ಬೋದು, ಈ ಚಿಕಿತ್ಸೆ ನಮ್ಮ ದೇಹದಲ್ಲಿರುವಂತಹ ರಕ್ತ ಸಂಚಲನ ಹೆಚ್ಚು ಮಾಡ್ತದೆ, ನಮ್ಮ ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡ್ತದೆ, ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಇಲ್ಲದ ಜಾಗದಲ್ಲಿ, ಸ್ಪರ್ಶ ಕಡಿಮೆ ಆದ ಜಾಗದಲ್ಲಿ ರಕ್ತ ಸಂಚಲನ ಜಾಸ್ತಿ ಮಾಡಿ ನಮ್ಮ ದೇಹದಲ್ಲಿ ಒಂದು ರೀತಿಯ ಉಲ್ಲಾಸವನ್ನು ತರ್ತದೆ ಈ ಚಿಕಿತ್ಸೆ. ಇದಕ್ಕೆ ಹೇಳ್ತಾರೆ ಹಿಜಾಮ ಚಿಕಿತ್ಸೆ. ಹಿಜಾಮ ಅಂತ ಹೇಳಿದ್ರೆ ಸೆಳೆದುಕೊಳ್ಳುವುದು, ಒಂದುಗೂಡಿಸುವುದು. ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ರಕ್ತವನ್ನು ಒಂದು ಜಾಗಕ್ಕೆ ಒಂದುಗೂಡಿಸಿ ಅದನ್ನು ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹೊರಗೆ ತೆಗೆಯುವಂತಹ ಚಿಕಿತ್ಸೆಯೇ ಹಿಜಾಮ ಚಿಕಿತ್ಸೆ. ತಮಗೆಲ್ಲರಿಗೂ ಈ ಚಿಕಿತ್ಸೆಯ ವಿಷಯದಲ್ಲಿ ಅರಿವಾಗಿರಬಹುದು. ವೆನ್ಲಾಕ್ ಆಸ್ಪತ್ರೆಗಳು ದಿನನಿತ್ಯ ಈ ಚಿಕಿತ್ಸೆ ನಾವು ಮಾಡ್ತಿದ್ದೇವೆ. ನೋವು ನಿವಾರಕವಾಗಿಯೂ ಈ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ವಿಧಾನವಾಗಿಯೂ ನಾವು ಈ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನರು ಇದರ ಪ್ರಯೋಜನಗಳನ್ನು ಪಡಿತಾ ಇದ್ದಾರೆ. ಸಾಧಾರಣ 9-9.5 ವರ್ಷಗಳಿಂದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆ ಬಹಳ ಸಕ್ರಿಯವಾಗಿ ನಡೀತಾ ಇದೆ ಮತ್ತು ಜನರು ಕೂಡ ತುಂಬಾ ಪ್ರಯೋಜನ ಪಡಿತಾ ಇದ್ದಾರೆ. ಅಂತಹದೇ ಒಂದು ಪ್ರಯತ್ನದ ಒಂದು ಭಾಗವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಈ ಚಿಕಿತ್ಸೆಯ ಒಂದು ಅಗತ್ಯತೆಯನ್ನು ಮನಗೊಂಡು ಇಲ್ಲಿ ಈ ಚಿಕಿತ್ಸೆ ಬಹಳ ಜನಗರಿಗೆ ಕೈಗೆಟಕುವ ರೀತಿಯಲ್ಲಿ ಇದನ್ನು ಇಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ನೀವೆಲ್ಲರೂ ಈ ಚಿಕಿತ್ಸೆಯ ಪ್ರಯೋಜನವನ್ನು ಪಡೆಯಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೂ ಇಲ್ಲಿ ಈ ಚಿಕಿತ್ಸೆಗೆ ಬಂದಿರುವಂತಹ ಎಲ್ರಿಗೂ ಈ ಚಿಕಿತ್ಸೆಯ ಒಂದು ಉತ್ತಮ ರೀತಿಯ ಪ್ರಯೋಜನ ಸಿಗಲಿ ಎಂದು ನಾನು ಹಾರೈಸ್ತಾ ನನ್ನ ಈ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್. ಸರ್ವಧರ್ಮದ ದೇವರನ್ನು ಪ್ರಾರ್ಥಿಸುತ್ತಾ ಈ ಒಂದು ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಿಮಗೆ ಈ ಯುನಾನಿಯ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಟ್ಟಿದ್ದಾರೆ. ನಾನು ಹೆಚ್ಚಿನ ವಿಷಯ ನಮಗೆ ಅದರ ಜಾಸ್ತಿ ಮಾಹಿತಿ ಇಲ್ಲದಿದ್ದು ನಾನು ನನ್ನಿಂದ ತಿಳಿದಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ತೇನೆ. ನನಗೆ ಹೆಚ್ಚಿನ ವಿಷಯ ಅದರ ತಿಳಿದಿಲ್ಲ. ಈ ಜಮಾತೆ ಇಸ್ಲಾಮಿ ಹಿಂದ್ ಪಿಲಾರ್ ಇವರು ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಅನೇಕ ಜನರಿಗೆ ಈ ಒಂದು ಸಮಾಜ ಸೇವಾ ಘಟಕದ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರ ಫಲವನ್ನು ಎಲ್ಲರೂ ತೆಗೆದುಕೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಾನು ಮೊದಲಿಗೆ ಅತಿಥಿ ಗಣ್ಯರಿಗೆ ನಮಸ್ಕರಿಸುತ್ತಾ, ಅದೇ ವೈದ್ಯರಿಗೂ ಕೂಡ ನಮಸ್ಕರಿಸುತ್ತಾ, ಅಂದ್ರೆ ನಾನು ಸಮಾಜ ಸೇವೆ ನನ್ನ ಬಗ್ಗೆ ಅವರು ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿದ್ರು, ಆದ್ರೆ ನಾನು ಯಾವ ವೇದಿಕೆಯಲ್ಲಿ ಕೂಡ ಭಾಷಣ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರಿಂದ ಈ ಒಂದು ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಲಿ, ಜನರಿಗೆ ಇದರ ಫಲ ಸಿಗಲಿ ಅಂತ ನಾ ಈ ವೇದಿಕೆಯಲ್ಲಿ ತಿಳಿಸಲು ಇಚ್ಛೆ ಪಡುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಇದರ ಈ ಹಿಜಾಮ ಚಿಕಿತ್ಸದ
ಪ್ರಯೋಜನವನ್ನು ನಾವೆಲ್ಲರೂ ಪಡೆದುಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾಗಿ ನಿಮ್ಮೆಲ್ಲರಿಂದ ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾಡಿ. ನಾನು ಡಾಕ್ಟರ್ ಬಸವರಾಜ್ ಅಂತ ಹೇಳಿ ವೆನ್ಲಾಕ್ ಆಯುಷ್ ಘಟಕದಲ್ಲಿ ವೈದ್ಯನಾಗಿರುತ್ತೇನೆ. ಡಾಕ್ಟರ್ ಸೈಯದ್ ಆಲಿ ಹುಸೇನ್ ಸರ್ ಒಟ್ಟಿಗೆ ನಾನು ಸಹ ಒಬ್ಬ ವೈದ್ಯನಾಗಲ್ಲಿ ಕಾರ್ಯವಹಿಸುತ್ತಿರುತ್ತೇನೆ. ಇವತ್ತು ಜಮಾತೆ ಇಸ್ಲಾಂ ಹಿಂದ್ ಸಮಾಜ ಸೇವಾ ಘಟಕ ಉಳ್ಳಾಳ ಇಲ್ಲಿ ಇವತ್ತಿನ ದಿವಸ ಹಿಜಾಮ ಕ್ಯಾಂಪನ್ನು ಹಮ್ಮಿಕೊಂಡಿರುವುದು ತುಂಬ ಒಂದು ಖುಷಿಯ ವಿಚಾರವಾಗಿದ್ದು, ದಯವಿಟ್ಟು ಇಲ್ಲಿನ ಜನರು ಇದರದೆಲ್ಲ ಸದುಪಯೋಗವನ್ನು ಪಡ್ಕೊಂಡು ಆರೋಗ್ಯಕ್ಕಿರುವಂಥ ಎಲ್ಲ ಸಮಸ್ಯೆಗಳನ್ನು ಇದರಿಂದ ನಾವು ಪರಿಹರಿಸ್ಬೋದಾಗಿದೆ. ಸಾಕಷ್ಟು ಸಮಸ್ಯೆಗಳನ್ನು ಇದರಿಂದ ಪರಿಹರಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಹಿಜಾಮ ಅಂದರೆ ಏನು, ಅದು ಯಾವಾಗ ಹೇಗೆ ಆರೋಗ್ಯಕ್ಕೆ ಸ್ಪಂದಿಸ್ತದೆ ಏನು ಅಂತ ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ ನಿಮಗೆ. ಆ ವಿಷಯದಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಆದರೂ ಸಹ 1-2 ಮಾತಂತ ಹೇಳಿದರೆ, ಯುನಾನಿ ಚಿಕಿತ್ಸಾ ಪದ್ಧತಿಯ ಪ್ರಕಾರ 4 ಪ್ರಕಾರದ ದೋಷಗಳನ್ನು ಹೇಳ್ತಾರೆ. ದೋಷ ಅಂದರೆ ಶರೀರಕ್ಕೆ ಯಾವುದು ಹಾನಿಯನ್ನು ಉಂಟು ಮಾಡ್ತದೋ ಅದನ್ನು ನಾವು ದೋಷ ಅಂತ ಹೇಳ್ತೀವಿ. ಅದರಲ್ಲಿ ರಕ್ತ ಕೂಡ ಒಂದು. ರಕ್ತ ಇದು ಬ್ಲಡ್ ಮನುಷ್ಯನಿಗೆ ಜೀವ ಸಹ ಕೊಡ್ತದೆ, ಮೃತ್ಯು ಸಹ ಕೊಡ್ತದೆ. ಸೊ ಹಾಗಾಗಿ ಹಿಜಾಮ ಚಿಕಿತ್ಸೆಯಲ್ಲಿ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಯಾವಾಗ ನಮ್ಮ ಶರೀರದಲ್ಲಿ ರಕ್ತದ ಅಶುದ್ಧಿ ಆಗ್ತದೋ ಹಲವು ನಾನಾ ಬಗೆಯ ಪ್ರಕಾರದ ರೋಗಗಳು ಉತ್ಪನ್ನ ಆಗ್ತವೆ ಶರೀರದಲ್ಲಿ ಮನುಷ್ಯನಿಗೆ. ಅದು ಡರ್ಮೆಟಾಲಜಿ ಅಂದರೆ ಸ್ಕಿನ್ಗೆ ಸಂಬಂಧಪಟ್ಟಾಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಮೆದುಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು. ಯಾಕಂದರೆ ಶರೀರದಲ್ಲಿ ರಕ್ತ ಒಂದು ಇಂಥ ಫ್ಲೂಯಿಡ್ ಇದೆ, ಅದು ಹೆಡ್ ಟು ಟೋವರೆಗೂ ಸರ್ಕ್ಯುಲೇಟ್ ಆಗ್ತದೆ, ಸಂಪೂರ್ಣ ಶರೀರದಲ್ಲಿ ಅದು ವಿಸ್ತರಿಸಿರುತ್ತದೆ. ಮತ್ತು ಯಾವುದೇ ರಕ್ತದಲ್ಲಿ ತೊಂದರೆಗಳು ಕಂಡು ಬಂದಾಗ ಅದರದ ಕಾಣಸಿಗುವುದು ಕೂಡ ಅಂದರೆ ಏನೇ ವೈಖರಿ ಆದರೂ ಸಂಪೂರ್ಣ ಶರೀರದಲ್ಲಿ ಅದು ಸುಲಭವಾಗಿ ಪಸರಿಸ್ಬೋದು. ಮತ್ತು ಅಷ್ಟೇ ವೇಗವಾಗಿ ಅದು ಕೆಟ್ಟ ಪರಿಣಾಮಗಳನ್ನು ಶರೀರದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಈಗ ಸರ್ ಹೇಳ್ತಾ ಇದ್ರು ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಈಗ ಮನುಷ್ಯ ಕೂತಿರ್ತಾನೆ, ಈಗಲೇ ಅರೆಸ್ಟ್ ಆದ ತಕ್ಷಣ ಜೀವ ಹೋಗಿಬಿಡ್ತದೆ, ರಕ್ತ ಸಂಚಲನ ನಿಂತು ಹೋಗ್ತದೆ. ಸೊ ರಕ್ತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸೊ ಹಾಗಾಗಿ ಈ ಮೇನ್ ರಕ್ತ ಜೀವನ ಒಂದು ಉಳಿಸುವಂಥ ಧಾತುವಾಗಿದೆ. ಇದನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ನಮ್ಮ ಜೀವನ ಕೂಡ ಅಷ್ಟೇ ಸ್ವಚ್ಛವಾಗಿರ್ತದೆ. ಸೊ ಹಿಜಾಮ ಚಿಕಿತ್ಸೆ ಇದರಲ್ಲಿ ತುಂಬ ಯಶಸ್ವಿ ಚಿಕಿತ್ಸೆಯನ್ನಾಗಿ ಮಾಡ್ತದೆ, ರಕ್ತವನ್ನು ಶುದ್ಧಿ ಇಡೋದ್ರಲ್ಲಿ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲಿ ಹೇಳೋದೇನಂತಂದರೆ, ಇವತ್ತು ಒಂದು ದಿವಸಕ್ಕಲ್ಲ, ಇದನ್ನು ಪದೇ ಪದೇ ಹಿಜಾಮ ಚಿಕಿತ್ಸೆ ಆಗಿರ್ಬೋದು, ಆಯುಷ್ ಚಿಕಿತ್ಸೆಗಳನ್ನು ಉಳ್ಳಾಳ ಇಲ್ಲಿ ಆಯುಷ್ ಘಟಕದ ಅಲ್ಲಿ ಸಹ ವೆನ್ಲಾಕ್ ನಮ್ಮ ಘಟಕ, ಸೊ ಅಲ್ಲಿ ಇರ್ತದೆ. ನೀವು ಯಾವಾಗಲೂ ಬರ್ಬೋದು. ಸೊ ಬಂದು ಈ ಚಿಕಿತ್ಸೆಗಳನ್ನು ತಗೊಂಡು ನೀವು ಆರೋಗ್ಯವನ್ನು ಆಗಿರಿ, ಸಮಾಜ ಕೂಡ ಆರೋಗ್ಯವಾಗಿರ್ತದೆ. 2 ಮಾತು ಹೇಳಿ ನಾನು ಮುಗಿಸ್ಕೊಡ್ತೇನೆ. ಧನ್ಯವಾದ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮഈನ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ವೈದ್ಯರೇ, ಅದೇ ರೀತಿ ವೇದಿಕೆ ಕೆಳಗಿರುವಂತಹ ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಿಜಾಮ ಚಿಕಿತ್ಸಾ ಶಿಬಿರವು ಇದೀಗ ಆರಂಭವಾಗಲಿಕ್ಕಿದೆ ಇನ್ಶಾ ಅಲ್ಲಾಹ್. ಅದರ ಚಿಕಿತ್ಸೆಯು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 2 ರೀತಿಯ ಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಒಂದು ದೈಹಿಕ ಚಿಕಿತ್ಸೆ, ಮತ್ತೊಂದು ಮಾನಸಿಕ ಚಿಕಿತ್ಸೆ. ಇದರಲ್ಲಿ ಯಾವುದು ಏರುಪೇರಾದರೂ ಕೂಡ ಅದು ದೇಹಕ್ಕೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಕೆಲವು ರೋಗಗಳು ವೈದ್ಯರನ್ನು ಕಂಡ ತಕ್ಷಣ ಗುಣವಾಗುತ್ತದೆ, ಅದು ಅವನ ಮಾನಸಿಕ ಅವಸ್ಥೆಯಾಗಿದೆ. ನನಗೆ ರೋಗವಿರುವುದೆಂದು ಭಾವಿಸುವುದು ಮತ್ತು ರೋಗವಿರುವಂತೆ ಭಾಸವಾಗುವುದು, ಇದೆಲ್ಲವೂ ಕೂಡ ಮಾನಸಿಕ ಚಿಕಿತ್ಸೆಯಲ್ಲಿ ಗುಣವಾಗುವಂಥದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 2 ರೀತಿಯ ರೋಗಗಳಿಗೂ ಕೂಡ ಚಿಕಿತ್ಸೆಯನ್ನು ಸೂಚಿಸಿದ್ದಾರೆ. ನಾವು ನೋಡ್ತೇವೆ, ಯಾವುದೇ ರೋಗ ಬರುವುದಕ್ಕಿಂತ ಮುಂಚೆ ಅದು ಬರದಂತೆ ತಡೆಯುವುದು, ಮುಂಜಾಗ್ರತೆ ವಹಿಸುವುದು, ಅದು ಅತಿ ದೊಡ್ಡ ಜಾಣ್ಮೆ ಎಂದು ಹಿರಿಯರಿಂದ ನಾವು ಕೇಳಿ ಬಂದಿದ್ದೇವೆ. ರೋಗ ಬರದಂತೆ ತಡೆಯುವುದು, ನಿತ್ಯವೂ ವ್ಯಾಯಾಮಗಳನ್ನು ಮಾಡುವುದು, ನಿತ್ಯವೂ ಕೂಡ ನಾವು ಅದಕ್ಕೆ ಬೇಕಾದಂತಹ ಕಸರತ್ತುಗಳನ್ನು ನಡೆಸುವುದು, ಇದು ನಾವು ಮಾಡುವಂತಹ ಅತಿ ದೊಡ್ಡದಾದಂತಹ ನಮ್ಮ ದೇಹಕ್ಕೆ ನೀಡಬಹುದಾದಂತಹ ಸೇವೆಯಾಗಿದೆ. ಒಂದು ವಾಹನವಿರುತ್ತದೆ, ಅದನ್ನು ಯಾವ ರೀತಿ ನಾವು ಸರ್ವಿಸ್ ಮಾಡ್ತೇವೋ ಅದೇ ರೀತಿ ದೇಹವನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಸರ್ವಿಸ್ಗಳನ್ನು ಕೂಡ ನಾವು ನೀಡುತ್ತಾ ಇರಬೇಕಾಗಿದೆ. ಆಗ ಮಾತ್ರ ಅದು ಸುಲಲಿತವಾಗಿ ಮುಂದಕ್ಕೆ ಹೋಗಬಹುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರೋಗ್ಯವಂತ ವ್ಯಕ್ತಿಯನ್ನು ಅತಿ ಹೆಚ್ಚು ಇಷ್ಟಪಡುತ್ತಾ ಇದ್ದರು ಮತ್ತು ಅದಕ್ಕಾಗಿ ವ್ಯಾಯಾಮ ಮಾಡಲಿಕ್ಕಾಗಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಅವರು ತಮ್ಮ ಸಂಗಾತಿಗಳಿಗೆ ಸೂಚಿಸುತ್ತಾ ಇದ್ದರು, ಆರೋಗ್ಯವನ್ನು ಮಾಡಿ ದೇಹವನ್ನು ಕಾಪಾಡಿ ಎಂದು. ನಾವು ನಮಾಜನ್ನು ನೋಡುತ್ತೇವೆ. ನಮಾಜ್
ಕೇವಲ ಆರಾಧನೆ ಮಾತ್ರವಲ್ಲ, ಬದಲಾಗಿ ಅದು ದೈಹಿಕವಾದಂತಹ ಒಂದು ಕಸರತ್ತು ಆಗಿದೆ. ದೇಹಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಶುದ್ಧತೆಯನ್ನು ಅದು ಕಾಪಾಡಿಕೊಳ್ಳುತ್ತದೆ, ಅದಕ್ಕೆ ಬೇಕಾದಂತಹ ಎಕ್ಸಸೈಸ್ಗಳು ನೀಡುತ್ತದೆ. ಅದೇ ರೀತಿ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೂಡ ನಮಾಜ್ ನೀಡುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅತಿ ಮೆಚ್ಚುಗೆಯ ಆರಾಧನೆ ಅದು ತಹಜ್ಜುದನ ಆರಾಧನೆಯಾಗಿದೆ ಎಂದು. ಏಕೆಂದರೆ ತಹಜ್ಜುದನ ಆರಾಧನೆಯು ಅದು ಮಾನಸಿಕವಾಗಿ ನೆಮ್ಮದಿಯನ್ನು ನೀಡುವಂತಹ ಆರಾಧನೆಯಾಗಿದೆ, ಮಾನಸಿಕ ಸ್ವಸ್ಥತೆಯನ್ನು ನೀಡುವಂತಹ ಆರಾಧನೆಯಾಗಿದೆ. ಯಾವಾಗ ಮಾನಸಿಕ ನೆಮ್ಮದಿ ಹೋಗಿಬಿಡುತ್ತದೋ ಆಗ ದೇಹವು ತನ್ನಿಂದ ತಾನೇ ಕುಂಠಿತಗೊಳ್ಳಲಿಕ್ಕೆ ಆರಂಭವಾಗುತ್ತದೆ. ಎಲ್ಲ ರೀತಿಯ ರೋಗಗಳು ಕೂಡ ದೇಹಕ್ಕೆ ಬರಲಿಕ್ಕೆ ಆರಂಭವಾಗುತ್ತದೆ. ಆದ್ದರಿಂದ ಮಾನಸಿಕ ನೆಮ್ಮದಿಯು ಅತಿ ಮುಖ್ಯವಾಗಿದೆ. ಈ ಹಿಜಾಮ ಪದ್ಧತಿಯು ನಾನು ಕಂಡುಕೊಂಡ ಹಾಗೆ ಇದು ರೋಗವನ್ನು ಬರುವುದಕ್ಕಿಂತ ಮುಂಚೆಯೇ ತಡೆಯುವಂತಹ ಒಂದು ವಿಧಾನವಾಗಿದೆ, ಅತ್ಯುತ್ತಮವಾದಂತಹ ವಿಧಾನವಾಗಿದೆ. ಆಯುರ್ವೇದ ಅದು ನಾವು ಏಕೆ ಇಷ್ಟಪಡುವುದೆಂದರೆ ಅದರಲ್ಲಿ ಯಾವುದೇ ಒಂದು ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಹೇಗೆ ಅಲೋಪತಿಗೆ ನಾವು ಹೆದರುತ್ತೇವೋ, ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಇಂತಹ ವೈದ್ಯಕೀಯ ಪದ್ಧತಿಗಳಲ್ಲಿ ನಾವು ಯಾವುದೇ ಹೆದರಿಕೆ ಇಲ್ಲದೆ ಅಲ್ಲಿಯ ಔಷಧಗಳನ್ನು ಸೇವಿಸಬಹುದಾಗಿದೆ. ಅಷ್ಟು ನೈಸರ್ಗಿಕವಾದಂತಹ ಪದ್ಧತಿಯಾಗಿದೆ. ನಿಸರ್ಗದಿಂದಲೇ ಬೇಕಾದಂತಹ ಔಷಧಗಳನ್ನು ನೀಡಿ ಅದನ್ನು ಗುಣಪಡಿಸುವಂತಹ ಪದ್ಧತಿಯಾಗಿದೆ. ಆದ್ದರಿಂದ ಈ ಹಿಜಾಮ ಇಷ್ಟೊಂದು ಪರಿಣಾಮಕಾರಿಯಾಗಲಿಕ್ಕೆ ಇರುವಂತಹ ಮುಖ್ಯ ಕಾರಣ ಅದುವೇ ಆಗಿದೆ. ಆದ್ದರಿಂದ ನಾವು ಈ ಹಿಜಾಮವನ್ನು ಯಾವಾಗಲ ನಮಗೆ ಸಮಯವಿರುತ್ತದೋ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಮಾಡಬೇಕಾಗಿದೆ. ಇನ್ನೊಂದು, ನಮಗೆ ಇಂದು ನೇತೃತ್ವ ವಹಿಸಿಕೊಂಡಿರುವಂತಹ ಸೈಯದ್ ಜಾಹಿದ್ ಹುಸೇನ್ ವೈದ್ಯಕೀಯ ಪದ್ಧತಿಯಲ್ಲಿ ಯಾವ ರೀತಿ ಸೇವೆ ಸಲ್ಲಿಸಬಹುದು ಎಂಬುದನ್ನು ಖಂಡಿತವಾಗಿಯೂ ಅವರು ಮಾಡಿ ತೋರಿಸಿದ್ದಾರೆ. ಏಕೆಂದರೆ ನಾನು ಅವರ ನೆರೆಕರೆಯಲ್ಲಿ ಇರುವವನು, ಪ್ರತಿನಿತ್ಯವೂ ಕೂಡ ಅವರನ್ನು ನೋಡುತ್ತಿದ್ದೇನೆ. ಬೆಳಿಗ್ಗೆ ಫಜರ್ಗೆ ಎದ್ದ ಆ ವ್ಯಕ್ತಿಯು ಮರಳಿ ರಾತ್ರಿಯ ಹಾಸಿಗೆಗೆ ಹೋಗುವವರೆಗೂ ಕೂಡ ಅವರು ಇದೇ ಸೇವೆಯಲ್ಲಿ ಸಲ್ಲಿಸುತ್ತಾ ಇದ್ದಾರೆ. ಸೇವೆಗೆ, ಈ ವೈದ್ಯಕೀಯ ಸೇವೆಗೆ ಒಂದು ಉತ್ತಮವಾದಂತಹ ಮಾದರಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ರೋಗಿಯನ್ನು ಕೂಡ ಅವರು ಕೂಲಂಕುಷವಾಗಿ ನೋಡುತ್ತಾರೆ ಮತ್ತು ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಮದ್ದುಗಳನ್ನು ಸೂಚಿಸುತ್ತಾರೆ. ಕೆಲವು ವೈದ್ಯಕೀಯ ಪದ್ಧತಿ ಎಂಬುದನ್ನು ಅವರು ಖಂಡಿತವಾಗಿಯೂ ಇಂದು ನಾವು ನೋಡ್ತಾ ಇದ್ದೇವೆ, ಅದನ್ನು ವ್ಯಾಪಾರೀಕರಣಗೊಳಿಸಿದ್ದಾರೆ. ಆ ರೀತಿಯ ವ್ಯಾಪಾರೀಕರಣದಲ್ಲಿ ಅವರು ಮಾಡುವುದಿಲ್ಲ, ಬದಲಾಗಿ ಅದನ್ನು ಸೇವೆ ಎಂಬ ರೂಪದಲ್ಲಿ ಮಾಡುತ್ತಾರೆ. ಎಷ್ಟೋ ಬಡವರು ಅವರ ಬಳಿಗೆ ಬಂದಾಗ ಅವರು ಫ್ರೀಯಾಗಿಯೇ ಮದ್ದನ್ನು ನೀಡಿದ್ದನ್ನು, ಸೇವೆಯನ್ನು ಸಲ್ಲಿಸುವುದನ್ನು ನೋಡುತ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ವೈದ್ಯರಿಗೆ ಅವರಲ್ಲಿ ಒಂದು ಮಾದರಿ ಇದೆ. ಅವರ ನೀಡುವಂತಹ ಸೇವೆ ಅದು ಪ್ರತಿಯೊಬ್ಬ ವೈದ್ಯರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಒಂದು ಸೇವೆ, ಸಮಾಜ ಸೇವೆ, ಜಮಾತ್ ಇಸ್ಲಾಮಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಯಾವ ರೀತಿ ತನ್ನದೇ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಬಹುದು ಎಂಬುದಕ್ಕೆ ಅವರೊಂದು ಮಾದರಿಯಾಗಿದ್ದಾರೆ. ಆದ್ದರಿಂದ ಈ ರೀತಿಯ ಕಾರ್ಯಕ್ರಮಗಳು ಜಮಾತ್ ಇಸ್ಲಾಮಿ ನಡೆಸಿಕೊಂಡು ಬರುತ್ತಾ ಇದೆ. ಇದರ ಮುಖ್ಯ ಉದ್ದೇಶ ಸಮಾಜವು ಸ್ವಸ್ಥವಾಗಿರಬೇಕು, ವ್ಯಕ್ತಿಗಳು ಆರೋಗ್ಯಪೂರ್ಣವಾಗಿರಬೇಕು ಎಂಬ ಉದ್ದೇಶದಿಂದಾಗಿರುತ್ತದೆ. ನಾವು ಜಮಾತ್ ಇಸ್ಲಾಮಿಯ ಸಮಾಜ ಸೇವಾ ವಿಭಾಗವು ಪ್ರತಿ ವಾರ ಕನಿಷ್ಠ 100 ರಕ್ತಗಳನ್ನು ರೋಗಿಗಳಿಗೆ ನೀಡುತ್ತಾ ಇದೆ. ಅದೇ ರೀತಿ ನಾವು ರಕ್ತದಾನ ಶಿಬಿರಗಳನ್ನು ನಿತ್ಯವೂ ಮಾಡುತ್ತಾ ಇರುತ್ತೇವೆ. ಅದೇ ರೀತಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ, ಈಗ ಅಹಮದ್ ಶರೀಫ್ ರವರು ಅದರ ಒಂದು ಚಿಕ್ಕ ಪರಿಚಯವನ್ನು ಇಲ್ಲಿ ನೀಡಿದರು. ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ HRS ಎಂಬ ಒಂದು ಗ್ರೂಪ್ ಇದೆ. ಅದರ 300ರಷ್ಟು ಸ್ವಯಂ ಸೇವಕರು ಕರ್ನಾಟಕದಲ್ಲಿದ್ದಾರೆ. ಅವರು ಪ್ರತಿ ಕ್ಷಣವೂ ಯಾವಾಗ ಈ ಕೆಲಸಕ್ಕೆ ಹಾಜರಾಗಬೇಕು ಹಾಗೆ ಹಾಜರಾಗುತ್ತಾರೆ. ಯಾವ ಸಂದರ್ಭಗಳನ್ನು ಕೂಡ ನೋಡುವುದಿಲ್ಲ. ಅದು ಅಪಘಾತದ ಸಂದರ್ಭಗಳಾಗಲಿ, ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಆಗಲಿ, ಪ್ರತಿನಿತ್ಯವೂ ಕೂಡ ಸಿದ್ಧರಾಗಿರುವಂತಹ ಒಂದು ಪಡೆಯಾಗಿದೆ ಅದು. ಆದ್ದರಿಂದ ಈ ವೈದ್ಯಕೀಯ ರಂಗ, ಈ ಸಾಮಾಜಿಕ ರಂಗ, ಇದರಲ್ಲಿ ಸೇವೆ ಸಲ್ಲಿಸುವಂತಹ ಒಂದು ಕೆಲಸವು ಅದು ಮಹಾ ಪುಣ್ಯದ ಕೆಲಸವಾಗಿದೆ. ರೋಗ ಬರುವುದಕ್ಕಿಂತ ಮುಂಚೆ ತಡೆಯುವುದು ಮತ್ತು ನಮ್ಮ ದೇಹವನ್ನು ಕಾಪಾಡಿಕೊಳ್ಳುವುದು, ಆರೋಗ್ಯಪೂರ್ಣವಾದಂತಹ ಬದುಕನ್ನು ಬದುಕುವುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾ ಇದ್ದರು, ಸಮಾಜಕ್ಕೆ ನೀವು ಯಾವಾಗ ಫಲವನ್ನು ಕೊಡುತ್ತಿದ್ದೀರೋ, ಫಲವನ್ನು ಕೊಡುವಷ್ಟರವರೆಗೆ ಅಲ್ಲಾಹನು ನಿಮ್ಮ ಆಯುಷ್ಯನ್ನು ದೀರ್ಘಗೊಳಿಸಿರುತ್ತಾನೆ ಎಂದು. ಯಾವಾಗ ನಾವು ಸಮಾಜಕ್ಕೆ ಫಲವನ್ನು ನೀಡುತ್ತಾ ಇರುತ್ತೇವೋ, ಯಾವಾಗ ನಾವು ಆರೋಗ್ಯಪೂರ್ಣವಾದರೆ ನಮಗೆ ಸಮಾಜಕ್ಕೆ ಏನನ್ನಾದರೂ ನೀಡಲಿಕ್ಕೆ ಸಾಧ್ಯವಿರುತ್ತದೆ. ಯಾವಾಗಲೂ ಕ್ರಿಯಾಶೀಲವಾದಂತಹ ಚಟುವಟಿಕೆ ಇಂದ ಕೂಡಿದಂತಹ ಒಂದು ಜೀವನ ನಮ್ಮದಾಗಿರಬೇಕಾಗಿದೆ.
ಒಮ್ಮೆಯೂ ಕೂಡ ಕುಳಿತುಕೊಳ್ಳುವಂತಹ ಬೊಜ್ಜು ಬೆಳೆಸುವಂತಹ ಒಂದು ದೇಹ ಆಗಿರಬಾರದು. ಬದಲಾಗಿ ಕ್ರಿಯಾಶೀಲತೆ ಅದು ಖಂಡಿತವಾಗಿಯೂ ಆರೋಗ್ಯಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಆದ್ದರಿಂದ ಇಂದಿನ ಈ ವೈದ್ಯಕೀಯ ಶಿಬಿರವು ಅದರಿಂದ ಎಲ್ಲರೂ ಕೂಡ ಪ್ರಯೋಜನ ಪಡೆಯಲಿ ಮತ್ತು ಅದು ಉತ್ತಮವಾದಂತಹ ಆರೋಗ್ಯಕ್ಕೆ ಒಂದು ಹೇತುವಾಗಲಿ ಎಂದು ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ವಾಕ್ರದಾವನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಅವರಿಗೆ ನಾನು ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಮಾನ್ ಉದಯಗಟ್ಟಿ ಸಾಮಾಜಿಕ ಕಾರ್ಯಕರ್ತರು, ಇವರಿಗೂ ಕೂಡ ನಾನು ಸಮಾಜ ಸೇವಾ ಘಟಕ ಉಳ್ಳಾಳದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಜನಾಬ್ ಮೊಹಮ್ಮದ್ ಅಸ್ಲಂ ಅಧ್ಯಕ್ಷರು ಮದನಿ ಮಸೀದಿ ಪಿಲಾರ್, ಇವರಿಗೂ ಕೂಡ ನಾನು ಸಮಾಜ ಸೇವಾ ಘಟಕ ಉಳ್ಳಾಳದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸಮಾರೋಪ ಮಾತನ್ನು ನುಡಿದಂತಹ ಜನಾಬ್ ಅಬ್ದುಲ್ ಗಫೂರ್ ಕುಲಾಯ್, ಇವರಿಗೂ ಕೂಡ ನಾನು ಸಮಾಜ ಸೇವಾ ಘಟಕ ಉಳ್ಳಾಳದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಈ ಒಂದು ಇಜಾಮಾ ಕ್ಯಾಂಪ್ ಅನ್ನು ನೆರವೇರಿಸಲು ಬಂದಂತಹ ಎಲ್ಲ ಡಾಕ್ಟರ್ಸ್ಗಳನ್ನು ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಸಮಾಜ ಸೇವಾ ಘಟಕ ಉಳ್ಳಾಳ ಇದರೆಲ್ಲ ಕಾರ್ಯಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಅದೇ ರೀತಿ ಸರ್ವ ಬಂಧುಗಳನ್ನು ನಾನು ಒಂದೇ ಮಾತಿನ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸ್ತಾ ಇದ್ದೇನೆ.